ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಸಿದ್ಧರು, ಸಾಧ್ಯರು, ಉರಗರು, ಗರುಡರು, ಯಕ್ಷರು, ಕಿನ್ನರರು, ಕಿಂಪುರುಷರ ಆದಿಯಾಗಿ ಸರ್ವರೂ ಬಂದು ಸೇರಿದ್ದಾರೆ. ದೇವಲೋಕದ ಅಧಿಕಾರಿಯಾದ ನನಗೆ ಏರಿ ತಿರುವುದಕ್ಕೆ ಐದವಲ್ಲ, ಹಿಡಿಯುವುದಕ್ಕೆ ವಜ್ರಾಯುಧವನ್ನು ಹಿಡಿದು ಇಲ್ಲಿ ಅಧಿಕಾರದಲ್ಲಿ ಆಸೀನರಾದಾಗ ಗೊಂಬೆ ಉರ್ವಶಿ ಮೇಲಕ್ಕೆ ತಿಲೋತ್ತಮೆಯ ನಾಟ್ಯ, ಚಿತ್ರಸೇನನ ಗಾಯನ ಇದನ್ನೆಲ್ಲ ಕೇಳುವಾಗ ನೋಡುವಾಗ ಸಂತೋಷವಾಗ್ತಾ ಇದೆ. ಈ ದೇವಲೋಕದ ಭೋಗ ಭಾಗ್ಯವನ್ನು ನನಗೆ ಹುಟ್ಟಿನಿಂದಲೇ ಪ್ರಾಪ್ತ ಮಾಡುತ್ತಲ್ಲ. 100 ಯಾಗವನ್ನು ಮಾಡಿದ್ದೇನೆ, ಅದರಲ್ಲಿಯೇ ವಿಶ್ವನಿತೆಯನ್ನು ಯಾಗವನ್ನು ಮಾಡಿ 3 ಮೂರ್ತಿಗಳ ಅನುಗ್ರಹದಿಂದ ಇಲ್ಲಿ ಅಧಿಕಾರವನ್ನು ಪಡ್ಕೊಂಡಿದ್ದೇನೆ. ಏನ್ ಮಾಡೋಣ ಹೇಳಿ? ದೇವಲೋಕದ ಅಧಿಕಾರಿ ನಾನು, ನಮಗೆ ಉಪದ್ರ ಕೊಡುವವರು ಯಾರಿಲ್ವಾ? ಇದ್ದಾರೆ. ನಮ್ಮವರೇ ನಮ್ಮ ಉಪದ್ರಕಾರಿಯಾಗಿದ್ದಾರೆ. ನಮ್ಮವರಿಗೆ ನಮ್ಮನ್ನು ಮಾಡಿದ್ರೆ ಆಗುವುದಿಲ್ಲ. ಆ ನಮ್ಮವರು ಯಾರು? ಹಿರಿತಾಯ ಮಕ್ಕಳಾಗಿರುವಂತಹ ದಾನವರು ಹುಟ್ಟಿದಾಕ್ಷಣ ಬ್ರಹ್ಮನಿಂದಲೋ ಈಶ್ವರನಿಂದಲೋ ವರವನ್ನು ಪಡಿತಾರೆ. ವರ ಪಡೆದಾಕ್ಷಣ ಪ್ರಥಮವಾಗಿ ಬರುವುದೇ ದೇವಲೋಕಕ್ಕೆ. ಅವರಲ್ಲಿ ಹೋರಾಟಕ್ಕೆ ನಾವು ಮುಂದಾಗ್ತೇವೆ. ಹೋರಾಟ ಮಾಡುವಾಗ ನಾವು ಓಡುವುದುಂಟು. ನಾವು ಓಡಿದಾಕ್ಷಣ ಕೆಲವರು ಆಡುವ ಮಾತು ದೇವತೆಗಳು ದಾನವರಿಗೆ ಹೆದರಿ ಮಾಡ್ತಾರೆ. ನಾವು ಹೆದರಿ ಮಾಡುವುದಲ್ಲ. ಓಡುವುದಕ್ಕೆ 2 ಕಾರಣಗಳು. ಒಂದು, ಬ್ರಹ್ಮನಿಂದಲೋ ಈಶ್ವರನಿಂದಲೋ ವರ ಪಡೆದುಕೊಂಡು ಬರ್ತಾರೆ. ಅವರು ಕೊಟ್ಟಂತ ವರಕ್ಕೆ ಮಾನ್ಯತೆ ಕೊಡಬೇಕಾದ ನಮ್ಮ ಕರ್ತವ್ಯ ಎನ್ನುವ ಕಾರಣಕ್ಕಾಗಿ ಬರುವುದು. ಮತ್ತೊಂದು, ಬರುವಾಗ ಹಾಗೆ ಬರುವುದಿಲ್ಲ, ಸರಿಯಾಗಿ ಹೆಂಡ ಕುಟ್ಕೊಂಡೇ ಬರ್ತಾರೆ. ಹೆಂಡ ಕುಡಿದು ಕಂಡ ತಿಂದು ಕಂಡವರ ಮಂಡೆ ಹೊಡೆಯುವ ದಳಿಗ ದಾನವ ಅಂತ ದಾನವರ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಆ ವರ್ತನೆಗೆ ಹೇಸಿ ನಾವು ಮಾಡುವುದು. ಹಾಗೆಯೇ ಇಲ್ಲಿಯವರೆಗೆ ದಾನವರ ಎಷ್ಟೋ ಮಂದಿ ಬಂದಿದ್ದಾರೆ. ಬಂದವರೆಲ್ಲರೂ ಶ್ರೀಹರಿಯ ಅನುಗ್ರಹದಿಂದ ನಾಶ ಹೊಂದಿದ್ದಾರೆ. ದಾನವರ ಬಗ್ಗೆ ಆಲೋಚನೆ ಅಲ್ಲ. ಈ ದಿವಸ ನಾನು ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಆ ತೀರ್ಮಾನವನ್ನು ನಮ್ಮವರಿಗೆಲ್ಲರಿಗೂ ಹೇಳಬೇಕು. ಈ ಸ್ವರ್ಗವಾಸಿಗಳೆಲ್ಲರೂ ನನ್ನ ಮಾತನ್ನು ಕೇಳಬೇಕು. ಈ ದೇವಲೋಕಕ್ಕೆ ಬ್ರಹ್ಮ ಬಂದಿದ್ದಾನೆ, ಹಾಗೆ ವಿಷ್ಣು ಕೂಡ ಬಂದಿದ್ದಾನೆ. ಈಶ ಇಲ್ಲಿವರೆಗೆ ಬರಲಿಲ್ಲ. ಈ ದಿವಸ ನಾನು ಆಲೋಚನೆ ಮಾಡಿದ್ದೇನೆ, ಈಶನನ್ನು ಇಲ್ಲಿ ಕರೆಸಿಕೊಳ್ಳಬೇಕು, ಆತನ ಸೇವೆಯನ್ನು ಮಾಡಬೇಕು, ಆತನಿಂದ ಆಶೀರ್ವಾದ ಪಡೆಬೇಕೆನ್ನುವಂತ ಆಸೆ ನಾನು ಹೊಂದಿದ್ದೇನೆ. 33 ಕೋಟಿ ದೇವತೆಗಳನ್ನು ಒಳಗೂಡಿಕೊಂಡು ನೇರವಾಗಿ ಕೈಲಾಸದತ್ತ ಹೋಗ್ತೇವೆ.
ಜಗಳದ ಕುಡಿಯುತ್ತಾಳು ತಂದೆ ಒಳಗಿಸಿದ ಒಳ್ಳೆಯದಾಗಲಿ. ನೀನು ಒಬ್ಬನೇ ಅಲ್ಲ, 33 ಕೋಟಿ ದೇವತೆಗಳ ಸಮೇತವಾಗಿ ಇಲ್ಲಿಯವರೆಗೆ ಬಂದಿಯಲ್ಲ ದಿವೇಶ.
ಕಂಡಾಗಲೇ ಹಾ ಆಶ್ಚರ್ಯ ಹಾಗೂ ಸಂತೋಷ ಹೌದಾ ಎರಡೂ ಒಟ್ಟಿಗೆ ಆದದ್ದು ನನ್ನ ಪಾಲಿಗೆ. ಯಾಕೆ ಕಾರಣ ಮತ್ತೇನು ಅಲ್ಲ, ಹಾ ನಿಜವಾಗಿ ಪ್ರಪಂಚದಲ್ಲಿರುವಂತಹ ಅತಿ ಎತ್ತರವಾದ ಪ್ರದೇಶ ಹಾ ಈ ಬೆಟ್ಟ. ಹೌದು ಇದನ್ನ ಏರಿಸಿ ತರುವಾಗ ಹಾ ತುಂಬಾ ಪ್ರಯಾಸವನ್ನು ಅನುಭವಿಸಬೇಕಾಗುತ್ತದೆ. ಹೌದು ಹಾಗೆ ನೋಡುತ್ತಿರುವಾಗ ಹಾ ಸಾಮಾನ್ಯವಾದ ಕಾಲವು ಇದು. ಅಲ್ಲ ಪ್ರದೋಷ ಕಾಲದಲ್ಲಿ ಹಾ ಗುಹಗಣಪ ನಂದಿ ಹಾ ಮುಂತಾದಂತಹ ನಮ್ಮೆಲ್ಲ ಸಹಚರರನ್ನ ಕರೆದುಕೊಂಡು ಹಾ ಸಾಮೂಹಿಕವಾಗಿ ಪ್ರದೋಷ ಹಾ ಪಾಂಡವರು ಮಾಡುತ್ತಿರುವಂತಹ ವೇಳೆಯಲ್ಲಿ ಹಾ ದೇವತೆಗಳ ಸಮೇತನಾಗಿ ದೇವರಿಗೆ ಬಂದಿಲ್ಲ. ಹೌದು ಬಹಳ ಸಂತೋಷ ಆಯಿತು. ಹಾ ನಿಜವಾಗಿ ಮೊದಲಾಗಿ ಕಂಡದ್ದು ನಿನ್ನ ತಲೆ. ಹಾ ಆಗ ನಾನು ಲೆಕ್ಕಾಗಿ ಏನಂತ ಇವತ್ತು ಯಾರೋ ತಲೆ ಇದ್ದವರು ನಮ್ಮಲ್ಲಿಗೆ ಬರ್ತಾ ಇದ್ದಾರೆ. ಹಾ ಹಾಗೆ ನಿನ್ನನ್ನು ಕಂಡಾಗ ಸಂತೋಷ ಆಯಿತು. ಯಾಕೆಂದ್ರೆ ತಲೆ ಒಂದೇ ಸಾಕಾಗುವುದು, ಹಾ ಅದರೊಳಗೆ ಪದಾರ್ಥ ಬೇಕಾಗುತ್ತದೆ. ಹೌದು ಹಾಗಿರುವಾಗ ಇಲ್ಲಿಯವರೆಗೆ ನೀನು ಬಂದೆ ಅಂತಾರೆ ಹಾ ಸಂತೋಷ ಉಂಟು. ಹಾ ಜೊತೆಗೆ ಹಾ ಬಂದದ್ಯಾಕೆ ಎನ್ನುವ ಹಾಗೆ ಮನೆ ಬಾಗಿಲಿಗೆ ಬಂದವರಲ್ಲಿ ಹೇಳ್ಬಾರ್ದು ಹೇಳುವುದು ಸರಿಯಾದ ಕ್ರಮವೇ ಅಲ್ಲ. ಹೇಳದಿದ್ರೆ ವಿಷಯ ಗೊತ್ತಾಗುವುದಿಲ್ಲ. ಗೊತ್ತಾಗ್ಬೇಕು ಅಂತಾದ್ರೆ ಅಲ್ಲ, ನೀನು ಹೇಳಬೇಕು. ಹಾ ಜೊತೆಗೆ ನಾನು ಇಷ್ಟು ಹೀಗೆ ಹೇಗೆ
ಇಲ್ಲಿಯವರೆಗಾಗಿ ಬಂದು ಹಾ ನಿಮ್ಮೆಲ್ಲವರ ಹಾ ಮುಖವನ್ನ ಸರಿಯಾಗಿ ಪರೀಕ್ಷಿಸಿ ನೋಡಿ. ಹಾ ಯಾಕೆ ಗೊತ್ತಿಲ್ಲ, ಯಾಕೆ ಮುಖವೇ ಮನಸ್ಸಿನ ಕನ್ನಡಿ ಅಂತ ಹೇಳಿದ್ರು. ಹೌದು ಮನಸ್ಸಿನಲ್ಲಿರುವಂತಹ ಹರಳವನ್ನು ಹಾ ವದನ ಸೂಚಿಸಿದಂತೆ ಹಾ ಹಾಗೆ ನೋಡುವಾಗ ಇಲ್ಲಿಯವರೆಗೆ ಈ ಹೊತ್ತು ಹಾ ಬದಲಾಗಿ ಅಲ್ಲ ಬಹಳಷ್ಟು ಕಾಲಾವಕಾಶ ಬಂದಿದ್ದೆ ಅಲ್ಲಲ್ವಾ? ಹೌದು ಹೀಗಿರುವಾಗ ಇವತ್ತು ಹಾ ಬಂದಿದ್ದೀರಿ ಅಂತ ನಾನು ಊಹಿಸುವುದು ಭಾವಿಸುವುದು ಹಾ ಮೂಢರ ಭಯ. ಹಾ ಯಾಕೆ ಹಾ ದೇವಪೃಥ್ವಿಯಲ್ಲಿ ಕುಳಿತಂತಹ ನಿಮಗೆ ಹಾ ಪೃಥ್ವಿಯ ಮೇಲೆ ಬರಬೇಡಿ ಹಾ ತಪ್ಪಿದಂತಹ ಅನೇಕ ರಕ್ಕಸರು ಹಾ ಬರಬರುವಂತಾಗಿ ದೇವರಾಗಿರುವುದು ಹಾ ತಂತ್ರಜ್ಞರು ಹೊಂದಿದ್ದಾರೆ. ಹೌದು ಆ ವಿಭಾಗವಾಗಿ ಹಾ ಮೂಢರ ಭಯವೇ. ವಿಚಾರ ಮಾಡಿದರೆ ಹಾ ಅದು ಅರ್ಥ ಆಗ್ತಾ ಆಗ್ತದೆ. ಹೇಗೆ ಯಾಕೆ ಹಾ ಇದರಲ್ಲಿ ಸ್ವಲ್ಪ ಸಮಾಧಾನ ಹೌದು ಸುಖ ಹಾ ಸುಖಿಯಂತಿನಲ್ಲಿ ಮಗುವುದು ಹಾ ಇದರೆಲ್ಲವೂ ಒಟ್ಟಾಗಿ ಹಾ ಬೈಕಿನಲ್ಲಿ ಇವರಿಗೆ ಹಿತವಿದೆ. ಹಾ ಹಾಗೆ ಮೂಢರ ಭಯ ಕೂಡ ಹಾಗೆ. ಇಲ್ಲ ಏನು ವಿಷಯ ಸರಿಯಾಗಿ ನೀವು ಬರಲಿಲ್ಲ ನಿಮ್ಮನ್ನು
ನಡೆಸುವುದಕ್ಕೆ ಮುಂದಾಗಿ ಮಾಡಿದ್ದೀರಿ ತಾಯಿ. ಖಂಡಿತವಾಗಿ ನಿಮ್ಮ ಆಸೆಯನ್ನು ನಿರಾಸೆಗೊಳಿಸುವುದಿಲ್ಲ. ದೇವಲೋಕಕ್ಕೆ ಖಂಡಿತವಾಗಿ ಬರ್ತೇನೆ. ಈಗ ಹೇಳಿ ಕಾರ್ತಿಕ ಮಾಸ. ಈ ಮಾಸದಲ್ಲಿ ಭಕ್ತರೆಲ್ಲರೂ ನನ್ನನ್ನು ಕಾಣಬೇಕು ಎನ್ನುವ ಕಾರಣಕ್ಕಾಗಿ ಅದೆಷ್ಟೋ ದೂರದ ಪ್ರದೇಶಗಳಿಂದ ಬರುವವರಿದ್ದಾರೆ. ಅವರಿಗೆಲ್ಲರಿಗೂ ದರ್ಶನವನ್ನು ನೀಡಬೇಕಾದ ಕಾರ್ತಿಕ ಮಾಸವನ್ನು ಮುಗಿಸಿ ಸರಿಯಾದ ಸಂದರ್ಭವನ್ನು ನೋಡಿ ನನ್ನ ಮನಸ್ಸನ್ನು ಮಡಮೂಡಿಕೊಂಡು ಬರ್ತೇನೆ ಎಂದು ಹೇಳಿದ್ದೇನೆ. ನನ್ನ ಮನದಿನವನ್ನು ಪಡೆದುಕೊಂಡು ಬರುತ್ತೇವೆ ಎನ್ನುವಂತಹ ಭರವಸೆಯನ್ನು ನೀಡುತ್ತೇನೆ. ಹೋಗಬೇಕು ಹೋಗಬೇಕು ಹೀಗೇ ಹೋದ್ರೆ ಆದಿತ್ತ ಆಗಲಿಕ್ಕಿಲ್ಲ. ದೇವೇಶನ ಮನದಲ್ಲಿರುವಂತಹದ್ದು ನಿಜವಾದಂತಹ ಅಲ್ಲ ಅಮೃತವಾದಂತಹ ಎನ್ನುವುದನ್ನ ಪರೀಕ್ಷಿಸಲಾಗಿ ಇವರಿಗಾಗಿ ಹೋಗಬೇಕು. ಜೊತೆಗೆ ನಾನು ವಿದ್ಯಾರ್ಥಿ ಸ್ವಲ್ಪ ಪ್ರಪಂಚಮುಖದತ್ತ ನಿರ್ಲಕ್ಷ್ಯವನ್ನು ತೋರಿದ್ದು ಏನು ಮಾಡದೆ ಮಕ್ಕಳು ಎನ್ನುವಂತಹ ಮೋಹದ ಒಳಗೆ ಸಿಕ್ಕಿದಂತಹ ನಾನು ಕರ್ತವ್ಯದಲ್ಲಿ ಸ್ವಲ್ಪ ಇದ್ದಾನೆ ಅಂತ ನಿಂತಾಗುತ್ತೇನೆ. ಪ್ರಪಂಚ ಮುಖದಲ್ಲಿ ಹೋಗಬೇಕು. ನಾನ್ಯಾರು ಎನ್ನುವಂಥದ್ದನ್ನ ಜನರಿಗೆಲ್ಲ ಅರ್ಥ ಮಾಡಿಸಿಕೊಳ್ಬೇಕು ಅಂತ ಆದ್ರೆ ಇದೇ ವೇಷದಲ್ಲಿ ಇವರಿಗಾಗಿ ಹೋಗುವುದಲ್ಲ. ಯಾವುದು ವೃತ್ತಿ ಒಂದು ಬಳಿ ಎನ್ನುವಂತಹ ಕಿರಾತನ ವೇಷವನ್ನ ಪ್ರಪಂಚ ಮುಖದತ್ತ ಸಾಗಿಕೊಳ್ತೇನೆ. ಆಗ ನನ್ನನ್ನ ಕಂಡು ನಿಜವಾದ ಭಕ್ತಿಯಿಂದ ಬಳಿದ ಅಂತ ನಿವೇಶನಕ್ಕೆ ಇಲ್ಲದೆ ಹೋದ್ರೆ ಸಾಂವಿಕವಾದ ಭಕ್ತಿ ಎನ್ನುವ ಹಾಗೆ ಸರಿಯಾದ ಸಂದರ್ಭವನ್ನು ನೋಡಿಕೊಂಡು ವೇಷವನ್ನು ಮರೆಸಿಕೊಂಡು ನಡೆಯುತ್ತೇನೆ. ನಿನ್ನಲ್ಲಿಗೆ ನಾನು ಬರ್ತೇನೆ ಎನ್ನುವುದಾಗಿ. ಹಾಗಾಗಿ ಈಗ ಈ ವೇಷವನ್ನ ಮಾಡಿದ್ದೇನೆ. ಯಾರೆನ್ನುವುದು ಪರಿಚಯ ಆಯ್ತಾ? ಕೈಲಾಸದ ಅಧಿಪತಿಯಾಗಿರುವಂತಹ ಪರಮೇಶ್ವರನೇ ನಾನು. ನಿಮಗೆ ಕಾಣುವುದು ಹಾಗಾಗಿರ್ಬೋದು. ವೇಷವನ್ನ ಮಾಡಬೇಕು ಹೇಗೆ, ಮೂಲ ಸ್ವರೂಪ ಗೊತ್ತಾಗದ ರೀತಿಯಲ್ಲಿ, ಅಂದ್ರೆ ಧಕ್ಕೆ ಬಾರದ ರೀತಿಯಲ್ಲಿ ಹಾಗಿರ್ಬೇಕು. ಮತ್ತೆ ವೇಷ ಮರೆಸಿದ ಹಾಗೂ ಇರ್ಬೇಕು. ಹಾಗಿದ್ರೆ ನಾನು ಇದೇ ವೇಷ ಯಾಕೆ ಮಾಡಿದೆ? ಎಲ್ಲರೂ ನನ್ನನ್ನ ಪಶುಪತಿ ಎನ್ನುವುದಾಗಿ ಕರೀತಾ ಇದ್ದಾರೆ. ಹಾಗಾಗಿ ಆ ಪಶುಗಳನ್ನು ಸಾಕುವವರು ಬೇಟೆಯಾಡುವವರು ಯಾರು? ಯಾರು? ತಿನ್ನುವವಲ್ಲ. ಆ
ಪಶುಗಳಿಗೆಲ್ಲ ಪ್ರತಿನ, ಹಾಗಾಗಿ ಪಶುಪತಿ. ಹಾಗಾಗಿ ಈ ವೇಷವನ್ನು ಮಾಡಿದ್ದೇನೆ. ಈಗಾಗಲೇ ಮಡದಿಯಾಗಿರುವಂತಹ ಶಿವೆಯನ್ನು ಕೂಡಿಕೊಂಡಿದ್ದೇನೆ. ಹಾಗಾಗಿ ನೇರವಾಗಿ ಇಲ್ಲಲ್ಲ, ನೇರವಾಗಿ ದೇವಲೋಕಕ್ಕೆ ಹೋಗಬೇಕೆನ್ನುವುದಾಗಿ ಹೊರಟಿರುವಂತಹ ಸಂದರ್ಭ. ದಾರಿಯಲ್ಲಿ ಇಲ್ಲಿ ಬಿದ್ದದ್ಯಾರು ಎನ್ನುವುದಾಗಿ ಯೋಚನೆ ಮಾಡು. ದಾರಿಯಲ್ಲಿ ಬಿದ್ದದ್ಯಾರು ಎನ್ನುವುದಾಗಿ ನೋಡಿದ್ರೆ ಬೇರೆ ಯಾರು ಅಲ್ಲ, ವಿದ್ಯೆ. ವಿದ್ಯೆ ಹೀಗೆ ದಾರಿಯಲ್ಲಿ ಅನಾಥವಾಗಿ ಬಿದ್ದಿದೆ ಅಂತ ಹೇಳಾದ್ರೆ ಏನು ಕಾರಣ? ಆ ವಿದ್ಯೆಯ ಸೃಷ್ಟಿಕರ್ತ ನಾನೇ ಆದರೂ ಅದನ್ನ ಕೊಟ್ಟಿದ್ದು ಬ್ರಹ್ಮದೇವನಿಗೆ, ಆ ಅಧಿಕಾರ ಕೊಟ್ಟಿದ್ದು ಅವನಿಗೆ. ಹಾಗಾಗಿ ಇಲ್ಲೆಲ್ಲ ಹೋಗಿ ಅವನಲ್ಲೇ ಪ್ರಶ್ನೆ ಮಾಡ್ತೇನೆ. इसको सिंगल कलर करना, सिंगल कलर करना। पीला कलर का, पीला पीला उसका बटन है क्या? उसका बटन है क्या?
सिंगल कलर करना इसको बेटा ना इसको बोलना कर क्या इसको सिंगल लाइट कर भाई वो बोल रहा है स्टेज से बोल रहा हो स्टेज से बोल रहा हो सिंगल लाइट करने बोल रहा है पीला कलर कर पीला कलर देखना पीला मार पीले पे रुका दे ಹಾಗಾಗಿ ಯಾರ್ಯಾರಿಗೆ ಏನೇನು ಬೇಕು ಪ್ರಯತ್ನ ಜೀವನದಲ್ಲಿ ಹೋಗಿದೆ ಸೋಮಾರಿಗಳಲ್ಲದೆ ಸೋಮಾರಿಗಳಲ್ಲ ಬಿಟ್ಟೆ ಹಾಗಾದ್ರೆ ಅದನ್ನ ಅನುಗ್ರಹಿಸುವುದು ಯಾರನ್ನು ನೇರ್ಚರಿ ದೇವತೆಯ ಅಂತ ಯೋಚನೆ ಮಾಡಿ ವ್ಯಕ್ತಿಮುಖಿಯನ್ನು ಒಪ್ಪಾಗಿ ಮಗಳನ್ನು ಮಾಡಿದೆ ಕಾರಣದ ಈಗ
ಹಾಗಾಗಿ ಒಳ್ಳೆಯ ಮುಹೂರ್ತದಲ್ಲಿ ಮಕ್ಕಳಿಗೆ ವಿದ್ಯಾಧೀಶ್ವರಿ ಕಷ್ಟವನ್ನು ಕಟ್ಟಬೇಕು. ಅದಕ್ಕೊಂದು
ಕಾರಣಕ್ಕಾಗಿ ಚಿಂತೆ ಅಂತಂದ್ರೆ
ಹಾಗಾಗಿ ನಾಳೆ ಏನು? ನಾಳೆ ಮತ್ತೆ ನಾಳೆ ನಾನು ಬಂದು ಕೇಳಿದ್ರೆ ನಾಳೆ ಮತ್ತೆ ನಂತರ ಬಂದು ಕೇಳಿದ್ರೆ ಮತ್ತೆ ನಾಳೆ ನಾಳೆ ಇಲ್ಲ ಮತ್ತೆ ಇಂದಿನ ದಿನವನ್ನು ವಿಸ್ತರಿಸಿ ಬರುವ ನಾಳೆಯೇ ಶ್ರೀರಾಮಚಂದ್ರ ನನಗೆ ವಿದ್ಯಾಧೀಶರೇ अरे मेरा वायर का कनेक्शन बंद है क्या? वो तो बंद है उधर।
यार, टाइप करके देना, मैं खुद टाइप करके दिया, करके देना। अरे उसने टाइप करके दिया, अरे सामने वाले ने भेज रहा। किधर आएगा इधर ना, ये ना, ये देखना इधर, ये सब उसने टाइप करके, हाँ ये बरोबर है ना। ये क्यों रुक गया, अभी कैमरा क्यों रुका, मोबाइल बंद हो रहा है यार, चार्ज नहीं ले रहा। ಈಗ ನಾನು ಗಣಿತ ತೋರಿಸಿದ್ರೆ ಹೌದಪ್ಪ ಸಂತೋಷ ಹೆಚ್ಚಾಗಿ ಎಷ್ಟು ಕುಡಿದ ಹೌದು ಏನು ಹಾ ಹೌದಪ್ಪ फोन चार्जिंग के लिए नहीं ले रहा है, ಸ್ವಲ್ಪ ये भी चेंज करने का, भेजना भेजना। ಲಲಿತ ಕಲೆಯ ಲಾಲಿತ್ಯವಾಗಿ ಹೆಣ್ಣಿನ ದೇಹ ಒಗ್ಗಿದರು ಈ ಗಂಡಿನ ದೇಹ ಒಗ್ಗುವುದಿಲ್ಲ. ಬೇರೆ ಯಾರಾದ್ರೂ ಹೇಳ್ತಿರಲ್ಲ ಅಲ್ಲ ಈ ಮಾತನ್ನ ಇನ್ಯಾರಾದ್ರೂ ಹೇಳಿದ್ರೆ ನಂಬಬಹುದಿತ್ತು. ನೀವಾದ್ರೂ ಹೇಳ್ತಿದ್ದೀಯ ಅಲ್ಲ ಅದಾಗೋದೇ ಹೋಗುತ್ತಾದ್ರೆ ಯಾವಾಗ್ಲೂ ನನಗೆ ಕುಡಿಯೋರು ನೀವು ನಿಂತಿದ್ದು ಕುಡಿಯುತ್ತಿರ್ಲಿಲ್ಲ. ಕುಡಿಯುವ ಅಗತ್ಯ ಇಲ್ಲ, ಯಾಕೆಂದ್ರೆ ಈಗ ಕುಡಿಬೇಕು ಹಾಡಬೇಕು, ಇಲ್ಲ ಬೆಟ್ಟದಲ್ಲಿ ಹೋಗಿ ಕುಡಿಲಿಕ್ಕೆ ಹಾಡಿದ್ರೆ ಏನಂತಾರೆ, ಕುಡಿಬೇಕು ಅಂತಾದ್ರೆ ಹಾಡಬೇಕು ಅಂತಾದ್ರೆ ಹೇಳುವವರು ಬೇಕು, ನೋಡುವವರು ಬೇಕು. ನೋಡುವವರು ಸ್ಫೂರ್ತಿ ಕೊಡ್ತಾರೆ, ಮಾಡುವವರಿಗೆ ಸ್ಫೂರ್ತಿ. ಆ ಮಟ್ಟಿಗೆ ಇನ್ನು ನೋಡುವವರು ಮಾತ್ರ ಒಳ್ಳೆ ಸ್ಫೂರ್ತಿ. ಇದು ಬ್ರಹ್ಮನ ಸಭೆಯ ಯಾಕೆ ಕೇಳಿ ಸ್ಫೂರ್ತಿ ಕೊಡುವುದು ಅಂತ ಹೇಳಿದ್ರೆ ನೀವು ಕುಡಿಯುವಾಗ ನಾನು ಕೈಕಾಲ ಹಾಕುದು, ನಾನು ಕುಡಿಯುವಾಗ ನೀವು ಕೈಕಾಲ ಅಲ್ಲ, ನಮ್ಮ ನೋಡಿ ಒಂದೊಂದು ಕಾಲ ಹಾಕ್ತದೆ. ಹೌದು. ಯಾಕಾಗಿ ಹಾಗೆ ಅಷ್ಟು ಮನೋರಂಜನವಾಗಿರ್ತದೆ ನಿಮ್ಮ ಕುಡಿತ. ಆದ್ರೆ ನಾನು ಕುಡಿದ್ರೆ ಯಾಕೆ ಸಂತೋಷ ಹಾಗೆ ಅಲ್ಲದೆ ಹೋದ್ರೆ ಬಯಸಿದ ಬಯಕೆ ಹೀಗೆ ಇರಬೇಕಲ್ಲ. ಹಾಗಾದ್ರೆ ನಾನು ಸೃಷ್ಟಿ ಮಾಡಿದ್ದೆ, ನನ್ನ ಸೃಷ್ಟಿ ಮಾಡಿದಂತಹ ನೀವು ನನಗೆ ಕೊಡಬೇಕಾದ ಕಾರ್ಯವನ್ನು ಕೊಡದೇ ಇದ್ದೀರಿ ಅಂತಾದ್ರೆ ಯಾಕಾಗಿರಬಹುದು? ಹೇಗೆ ಬಂದ್ವಿ? ಒಂದು ಆ ಕಾರ್ಯಕ್ಕೆ ನನ್ನ ಬದಲಿಗೆ ನಿಮಗೆ ಯಾರಾದ್ರೂ ಸಿಕ್ಕಿರ್ಬೇಕು. ಇಲ್ಲ ಮೊದಲಿಗೆ ಸಿಕ್ಕಿದ್ರೆ ನೀನು ಆಗ್ತಿದ್ದೀಯ. ಹೌದು, ನನ್ನ ಆಲೋಚನೆ ಕೇಳಿ. ಇಲ್ಲ ಅಂತಾದ್ರೆ ಆ ಕಾರ್ಯ ನನ್ನಿಂದ ಸಾಧ್ಯ ಆಗುದಿಲ್ಲ ಅಂತ ನೀವು ಭಾವಿಸಿರ್ಬೇಕು. ಈ ಎರಡು ಕಾರಣಕ್ಕೆ ಯೋಚನೆ ಮಾಡ್ತಾ ಬಂದಿದ್ದಾರೆ. ಅಯ್ಯ, ನಿಮ್ಗೆ ಸಾಧ್ಯ ಇಲ್ಲ ಅಂತ ಯಾವತ್ತೂ ನನ್ನ ಬಗ್ಗೆ ನೀವು ಹಾಕ್ತೀನಿ ನೋಡಿ, ನಾನು ನನಗೆ ಲೆಕ್ಕ ಹಾಕ್ತೇನೆ. ಹೌದಲ್ಲ? ಹಾಗಾದ್ರೆ ಸೃಷ್ಟಿಯಾಗಿ ಇಷ್ಟು ತಡ ಯಾಕೆ ಅಂತ ಯೋಚನೆ ಒಳ್ಳೆಯ ಮುಹೂರ್ತ ಬರಬೇಕು. ಓ, ಮುಹೂರ್ತ ಮಾಡುವವನೇ ನಾನು, ಅದನ್ನು ನೋಡ್ಲಿಕ್ಕೆ ಮತ್ತೆ ನೋಡುವುದಕ್ಕೆ ಏನಿದೆ? ನಾಳೆ ಮುಹೂರ್ತ ಸೃಷ್ಟಿಯೇ ನಿಮಿತ್ತ. ಹೌದು. ಹಾಗಾದ್ರೆ ಇಂದಲ್ಲ ನಾಳೆ 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 ನನಗೆ ಸರಿಯಾಗಿ ಒಂದೆರಡು ವಿದ್ಯೆಗಳಲ್ಲ, ಒಟ್ಟು ವಿದ್ಯೆಗಳ ಪಂಡಿತ. ಸಾಧನೆಯನ್ನು ಉಳಿದ ಮತ್ತೊಂದು ವಿದ್ಯೆ ಇರಬಾರದು. ಅದೇ ಹೇಳಿದ್ನಲ್ಲ, ನಮಸ್ತುಭ್ಯಂ ಸ್ವಾಹ. ಯಾರು ಏನೇ ಕಲಿಯಿತು ಮೊದಲು ನಿಮ್ಮನ್ನು
ಶಾರದೆಯ ಒಟ್ಟಾಗಿ ಅಂತ ಹೇಳಿದ್ರೆ ಯಾವಾಗ ಇನ್ನೊಂದಿಲ್ಲ ಯೋಚನೆ ಮಾಡಿ ಮೊದಲೇ ಇಟ್ಕೊಂಡು ಸ್ವಲ್ಪ ನೀವು ಸೃಷ್ಟಿ ಮಾಡ್ತೀವಿ ಹೌದು ಈ ಅನಿವಾರ್ಯವಾಗಿ ಈ ಯಾರ್ಯಾರು ಬೇಕು ಅಂತ ನನಗೆ ಹೇಳಿ ನಾನು ಅದನ್ನು ಮನದಲ್ಲಿ ಗಮನ ಮಾಡ್ತೀನಿ. ಅಖಿಲವಾದ ಲೋಕದವರು ಬರಬೇಕು. चार्जिंग ही नहीं देता फोन यार, क्या हो गया? बंद हुआ क्या? लाइव चालू है, डिस्प्ले बंद हो गया, दिखना बंद हो गया, लाइव चालू है। चार्जर है
ಸ್ಮಶಾನ ಆರಾಣಿ ಹೋದವರು ಊಟನವರು ಯಾರೋ ಹಣ ಬೇಡ ಶುದ್ಧವಾದ ಬಟ್ಟೆಗೆ ಅಲ್ವಾ ಇಂಥ ಮಾನೆಯ ನಿಮಗೆ ಹೇಳ್ಬೋದು ಸತ್ಯ
ನೋಡಿ ನಿಜವಾದ ಕ್ಷೀರ ಸಾಗರದ ಮೇಲೆ ನಾರಾಯಣ ಲಕ್ಷ್ಮಿ ಸಮೇತವಾಗಿ ಕುಳಿತ ಇದು ಸತ್ಯ ಅದು ಸತ್ಯ ಹೇಳ್ಬೇಕಪ್ಪಯ್ಯ ನೀವು ಚಂದ್ವೆ ಹಾಗಲ್ಲ ಆಗ ಆ ವಿಶ್ವಕರ್ಮನ ಕೈ ಚಳಕೊಂಡು ನೋಡಿದಾಗ ಗೋಡೆ ಬ್ರಹ್ಮ ಎಷ್ಟು ಚಂದ ಗೋಡೆ ಬ್ರಹ್ಮ ಅಲ್ವಾ ಗೋಡೆ ಮೇಲೆ ಅಲ್ವಾ ಆದ್ರೆ ಹಾಗಲ್ಲ ಸತ್ಯವಾಗಿ ಅವನ ಕೈ ಚಳಕಕ್ಕೆ ಮನಸ್ಸು ಹೋಲುವುದೇ ಅಂತ ನೋಡಿ ಹಾಗೆ ನಿಮ್ಮ ಹಾಗೆ ಕೂತಿದ್ದಾನೆ ಆದ್ರೆ ಅದಕ್ಕೆ ಚಲನವಲನಗಳಿಲ್ಲ ನಿಮ್ದು ಚಲನವಲನ ಅಲ್ಲಿ ನೋಡಿ ಎಷ್ಟು ಸುಂದರವಾಗಿದೆ ಅಂತ ನಾನು ಇವ್ರಿಗೆ ನೋಡ್ಲೇ ಇಲ್ಲ ಅದು ಚಿತ್ರವನ್ನ ನೋಡಿ ಒಮ್ಮೆ ನೀವು ಏನು ಉಳಿಲಿಲ್ಲ ಎಷ್ಟು ಸುಂದರವಾಗಿ ಗೋಡೆ ಮೇಲೆ ಒಂದು ಚಿತ್ರಣ ಅದು ಯಾರು ನೋಡುಕೊಳ್ಳಬಾರದು ಯಾಕೆ ತಂದರು ಅದು ಯಾಕೆ ಚಿತ್ರ ಬಿಡಿ ಅವನು ಸರಿ ಇಲ್ಲ ಅಂತಾರೆ ಚಿಕ್ಕಪ್ಪನ ಚಿತ್ರವಾದ್ರೂ ಗೋಡೆ ಮೇಲೆ ಇಟ್ಟಿತ್ತು
ಮಂಗ, ಮೀನಕೇತನ, ಮನ್ಮಥ ಅಂತ ಹೆಸರು. ಹೌದೌದು, ಕೆಲವರೆಲ್ಲ ಹೆಸರು ಮಾಡಿದ್ದಾರೆ. ಬಳಸಿದಂತ ಹೆಸರು ಪ್ರಚಾರದಲ್ಲಿಲ್ಲ. ಆದ್ರೆ ನಾವು ಬಳಸಿದಂತ 5 ಹೆಸರುಗಳು ಪ್ರಚಾರದಲ್ಲಿ ಉಂಟು. ಇನ್ನೂ ವಿಶೇಷತೆ ಕೇಳ್ತೀರಾ? ಕೆಲವೊಂದು ವರ್ಗ ಇದ್ದಾರೆ, ಪ್ರಚಾರ ವರ್ಗದವರು. ಅವರ ಹತ್ರ ಹೋಗಿ, ಸ್ವಾಮಿ ಇವತ್ತು ನಾವು ಇಷ್ಟು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ನಮಗೆ ಒಂದು ರೀತಿಯಾಗಿ ಪ್ರಚಾರ ವ್ಯವಸ್ಥೆಯನ್ನು ಕೊಡಿ. ಆ ನೀಡುವ ಪರಿಸ್ಥಿತಿ ನಮಗಿಲ್ಲ. ಯಾಕೆ? ನಮ್ಮ ರೂಪವೇ ಹಾಗೆ. ನಾವು ಹೋಗಿ ನಿಂತರೆ ಸಾಕು, ಎಲ್ಲ ಕೆಲಸವು ಹೇಗೆ ಆಗ್ಬೇಕು ಹಾಗೆ ಆಗ್ತದೆ. ಪುರದ್ರೂಪಿಯಾದಂತ ನಾನು ಈ ಕುಸುಮಾವತಿಯನ್ನ ಆಳ್ತಾ ಇದ್ದೇನೆ ಎಂಬುದಕ್ಕೆ ಸಮಾಧಾನ ನನ್ನಲ್ಲಿ ಉಂಟು. ಇನ್ನೂ ವಿಶೇಷತೆ ಹೇಳುವುದಾದ್ರೆ, ಸಾಧನೆಯಿಂದ ಸಾಧಿಸಬೇಕು ಅಂತಾದ್ರೆ ಉಪಕಾರಗಳು ಬೇಕಲ್ಲ. ಉಪಕಾರಗಳು ಯಾವುದಿದ್ದಾವೆ? ಪಂಚ ಕುಸುಮ ಶರಗಳು, ಅಶೋಕ, ಚ್ಯೂತ, ನವಮಲ್ಲಿಕ, ನೀಲೋತ್ಪನ್ನ, ಅರವಿಂದ, ಪಂಚಮಹಾಶರಗಳು ನಮ್ಮಲ್ಲಿವೆ. ಮಾತ್ರವಲ್ಲ, ಇದಕ್ಕೆ ಅನುವರ್ತಿಗಳಾಗಿ ಮಾರುತ, ಶುಕ್ರ, ಪಿಕ, ಕೋಕಿಲ ಎಂಬಂತ ಸಹಾನುವರ್ತಿಗಳಿದ್ದಾರೆ. ನಮಗೆ ಸಾಕಾಗುವುದಿಲ್ಲ ಅಂತಲ್ಲ. ಪ್ರಪಂಚದಲ್ಲಿ ಹೀಗೊಂದು ಸತ್ಯವನ್ನು ಕಾಣಿಕೊಳ್ಳಬಹುದು. ನಿಮ್ಮ ಕಣ್ಣಿನಲ್ಲಿ ಕಂಡದ್ದು ಒಂದು ಸತ್ಯ, ನನ್ನ ಕಣ್ಣಿನಲ್ಲಿ ಕಂಡದ್ದು ಇನ್ನೊಂದು ಸತ್ಯ. ನಿಮ್ಮ ಇಬ್ಬರೂ ಕಣ್ಣಿನಲ್ಲಿ ಕಾಣದೊಂದು ಇದೆ, ಅದೇ ಪರಮ ಸತ್ಯ ಆಗಿರ್ತದೆ ಎಂಬಲ್ಲಿಗೆ ಯಾವ ಜೀವಿಗೆ ಅಥವಾ ಪ್ರಾಣಿಯೇ ಆಗಲಿ, ಜೀವವಿರುವಂತ ಜೀವಂತ ವಸ್ತುಗಳಿಗೆ ನನ್ನ ಬಾಣ ಪ್ರಯೋಗ ಆಯಿತು ಅಂತಾದ್ರೆ
ಆಗ್ಬೇಕವ ಸಂಬಂಧದಲ್ಲಿ. ಹೌದೌದು. ಒಂದು ರೀತಿ ದಾಯಾದಿ ಲಕ್ಷಣದ ಕಲ ಅಂತ ಹೇಳಿದ್ರು ಪಶುಪತಿ ಆಗಲಾರದು ಎಂಬಲ್ಲಿಗೆ ಅವನನ್ನೇ ಎದುರಿಸಬೇಕು. ಹೋಗಿ ನೇರವಾಗಿ ಪ್ರಶ್ನೆಯನ್ನು ಕೇಳುವುದಕ್ಕಾಗ್ತದ? ಹೌದಲ್ಲ? ಅದೊಂದು ಒಳ್ಳೆ ಇತ್ತು. ನಾನು ಹೇಳಲೇ ಇಲ್ಲ ಅಂತಾದ್ರೆ ಮುಂದೆ ಪ್ರಸಂಗ ಮುಂದುವರಿಬೇಕು ಬೇಡ. ಹಾಗಾಗಿ ನನಗೊಂದು ಇನ್ನೊಂದು ಹೆಸರು ಅನಂಗ ಎಂಬುದಾಗಿ. ಅನಂಗ ಎಂಬ ಶಬ್ದದ ಅರ್ಥ ಏನು? ಶರೀರ ಎಲ್ಲರಿಗೂ ಗೋಚರಿಸುತ್ತಿಲ್ಲ. ಮಾತ್ರವಲ್ಲ, ಬೇಕಾದಂತ ಕಾರ್ಯವನ್ನ ನನ್ನ ಅನುಕೂಲಕ್ಕೆ ಹಾಗೆ ಹುಟ್ಟಿದವರು ಸತ್ಯಲೋಕಕ್ಕೆ ಐದರುತ್ತೆ. ಈ ಸನ್ನಿವೇಶಕ್ಕೂ ನನ್ನ ಹೆಸರಿಗೂ ಒಳ್ಳೆಯ ಅನುಕೂಲಕರ ಪರಿಸ್ಥಿತಿ ಉಂಟಾಯಿತು. ಇಲ್ಲದೆ ಹೋದ್ರೆ ನೇರವಾಗಿ ಅವರನ್ನು ಬಂದು ಆಕ್ಷೇಪಿಸಿದೆ ಅಂತಾದ್ರೆ ನೆರೆದಿರುವಂತ ಜನರಿಗೆ ಪ್ರಶ್ನೆಗಳ ಸುರಿಮಳೆ ಯಾರಿಗೆ? ನನಗೆ ಉತ್ತರಿಸುವುದಕ್ಕಾಗುವುದಿಲ್ಲ ಅಂತಲ್ಲ, ಉತ್ತರಿಸುತ್ತೇನೆ. ಬದಲಿಗೆ ಇವು ಮಾಡಿದ ಕಾರ್ಯ ಹಾಗುತ್ತಲ್ಲ, ಇವ ಒಂದು ದೊಡ್ಡ ಜನ. ಅಶರೀರವಾಣಿ ಹೇಳದ್ದು ಸತ್ಯ, ಭಾವಚಿತ್ರವನ್ನ ತುಳಿದು ಧ್ವಂಸಗೊಳಿಸಿದ್ದಾನೆ ಎಂಬುದಾಗಿ ಒಂದು ರೀತಿ ಒಳ ಸಂಕಟ ಆಗ್ತಾ ಉಂಟು. ಯಾಕೆ? ನೇರವಾಗಿ ಅವನಲ್ಲಿ ಯುದ್ಧವನ್ನು ಮಾಡಬಹುದಿತ್ತು. ಎಷ್ಟಂದ್ರು ಅಣ್ಣ ಅಲ್ವಾ, ಅಣ್ಣ ತಮ್ಮಂದಿರು ಹೊಡೆದಾಟ 4 ಮಂದಿ ಬಾಯಿಗೆ ಯಾಕೆ ಬೀಳ್ಬೇಕು ಅಂತ. ಬದಲಿಗೆ ಹುಟ್ಟಿನಲ್ಲಿ ಐತಂದದ್ದು ಸರಿ ಎಂಬುದಿಗೆ ಇಲ್ಲವೆಂದು ಪ್ರಶ್ನಿಸುವುದಾದರೆ ಹೋಗಿ ಇವನನ್ನು ಪ್ರಶ್ನಿಸುವುದಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಎಲ್ಲಿದ್ದಾರೆ
ಮಗಳು ಬ್ರಹ್ಮನಿಗೆ ಮಗಳು. ಹೌದಾ? ಈ ಮಗಳು ಬ್ರಹ್ಮನಿಗೆ ಮಗಳು ಅಂದರೆ ನನಗೂ ಮಗಳೇ. ಯಾಕೆ? ನಾಳೆ ದಿವಸ ಈ ಮಗಳು ನನಗೆ ಮಗಳಲ್ಲ, ನನಗೆ ಹೊತ್ತಿಗೆ. ನಾನು ಮುಂದುವರಿತೇನೆ ಅಂತಲ್ಲ, ಮುಂದುವರಿಯುವವರಿಗೆ ಮುಂದುವರಿಸಿಕೊಂಡು ಹೋಗ್ತೇನೆ. ಯಾಕೆ? ಆ ಮೊದಲೇ ಹೇಳಿದ ವಿಚಾರ ನನಗೆ ಅವಮಾನ ಮಾಡುವ ಈತ ಎಂಬಲ್ಲಿಗೆ ಉಳಿದವರ ಮುಂದೆ ನಾನು ದೋಷಿಸಬಾರದು. ಬದಲಿಗೆ 4 ಜನರ ಮುಂದೆ ಇವನ ಮರ್ಯಾದೆ ಹೋಗಬೇಕು. ಈ ಪ್ರಸಂಗಕ್ಕೆ ಏನಾದರೂ ಹೊಸ ತಿರುವು ನೀಡುವುದಿದ್ದರೆ ಅದು ನನ್ನ ಅಸಮೀತ ಕಾರ್ಯದ ಮೂಲಕ. ಜಯ ವಿಷ್ಣು. ಪ್ರಸಂಗ ಬೇಗ ಮುಗಿತದೆ ಅಂತ ಭಾವಿಸಿದ್ರು. ಅವ ಮತ್ತೆ ಬಿಡಲೇ ಬಿಟ್ಟನಲ್ಲ ದಂಡ. ಅದು ಬರೀ ದಂಡ ಆಗಿ ಹೋಗಿ ಮಾಡಿ ಹೌದು, ಕೆಲಸ ನಿಷ್ಪ್ರಯೋಜನ ಆಯ್ತು. ಅವನಲ್ಲಿ ಒಡಮೂಡಿದ್ದದ್ದು ಕಾರಣವಾದರೂ ಏನು? ವಿಜ್ಞಾನ ಮೂಡಿತಲ್ಲ ಮತ್ತೆ. ಈಗ ಇರುವ ನನ್ನ 4 ಅಸ್ತ್ರದಲ್ಲಿ ಏನ್ ಮಾಡ್ತೇನೆ?
जा
ಹೆಣ್ಣನ್ನು ಸೊಗಸಾಗಿ ಬೆಳೆದುವುದಿಲ್ಲ ಬಯಸುವುದೇನು ಕೈಯನ್ನು ಪ್ರಕೃತಿಯ ಅಲ್ಲವೇ ಒಳ್ಳೆ ಗಂಡು ನಿನಗೆ ಸಂಗಾತಿಯಾಗಿ ಬರಬೇಕು ಸಿಗಬೇಕು ಎನ್ನುವ ಕಾರಣಕ್ಕೆ ಹಿಂದುವ ಸಾಲಿನ ಚದುರಂಗದಲ್ಲಿ ಹೋಗಲು ಲೋಕ
ನನಗೆ ಕಾಣಿಸಿಕೊಂಡ ಬಳಿ ಅಲ್ಲಿಯವರೆಗೆ ನಾನು ಕಾಣಿಸಿಕೊಳ್ಳುವವರೆಗೆ ನೀವು ಒಬ್ಬರೇ ಇದ್ದವರು. ಇನ್ನು ಹಾಗಾದ್ರೆ ನನಗೆ ಅದು ಬೇರೆ. ಹಾಗಾದ್ರೆ ನೀವು ಒಬ್ಬರೇ ಇದ್ದೀರಿ ಅಂತ ಅಂದ್ರೆ ನಿಮ್ಮ ಮದುವೆ ಬೇಡಬೇಕಿದ್ರೆ ನಿಮ್ಮ ಮದುವೆ ಆಗಬೇಕು ಅಂತ ಅನಿಸಲಿಲ್ವಾ? ಹಾಗಾದ್ರೆ ಯಾಕೆ ಮದುವೆ ಆಗಿಲ್ಲ? ನನಗೆ ಸರಿಯಾದ ಜೋಡಿ ಸಿಗಲಿಲ್ಲ. ಸರಿಯಾಗಿ ಜೋಡಿ ಸಿಗಲಿಲ್ಲ. ವಿಶ್ವದಲ್ಲಿ ಹೆಣ್ಣು ಮಕ್ಕಳಿದ್ದಾರೆ. ಒಂದೇ ನನಗಿಂತ ಕ್ರೀಡಾಗಿ ಇದು ನನಗಿಂತ ನಿಮ್ಮ ಜೋಡಿ ಸರಿಯಾದ ಹಾಕುವಷ್ಟು ಮಾಡ್ಬೇಕು. ಹೌದು. ನನಗೆ ಸರಿಯಾದ ಜೋಡಿ ಸಿಕ್ಕಿದೆ. ನನಗೆ ಸರಿಯಾದ ಜೋಡಿ ಸಿಕ್ಕಿದೆ. ಅದು ಗೊತ್ತಿದೆ. ಬೇಕು ಅಂತ ಉಂಟು. ಈಗ ನಿಮಗೆ ನಾನು ಮದುವೆ ಆಗಬೇಕು ಅಂತ ಅಂದ್ರೆ ಯಾರ್ಯಾರನ್ನು ಮದುವೆ ಆಗ್ಬೇಕಂತ ಅಂತೀರಾ? ಅಯ್ಯೋ ಶಾರದಾ ನನ್ನ ಉದ್ದಕ್ಕೆ, ನನಗೆ, ನನ್ನ ರೂಪಕ್ಕೆ, ನನ್ನ ವಿದ್ಯೆಗೆ. ಅದೆಲ್ಲ ನಿನ್ನ ಮುಖಕ್ಕೆ, ನಿನ್ನ ಸೌಂದರ್ಯಕ್ಕೆ, ನಿನ್ನ ಯೋಗ್ಯತೆಗೆ ತಪ್ಪ ಸ್ವಲ್ಪ ಕಲಿಬೇಕು ಅಡ್ಡಿಲ್ಲ. ನನಗೆ ತೀರದ ಅಪ್ಪ ಇರುತ್ತಿಲ್ಲ ಬೇಡಪ್ಪ. ತೀರದ ಅಪ್ಪ ಇರುತ್ತಿಲ್ಲ. ಯಾಕಂದ್ರೆ ನೀನೇ ಇದ್ದೀಯಲ್ಲ. ಹೌದು. ಹಾಗಾದ್ರೆ ನಾನು ನನಗೆ ನನ್ನ ಹೇಗಿರ್ಬೇಕು ಗೊತ್ತಾ? ಅಲ್ಲ ನಾನು ಸರಿ. ಆಮೇಲೆ ಆಯ್ತು. ನನಗೆ ಹಾಗಿದ್ದ ಹುಡುಗಿಯನ್ನು ಕೊಟ್ಟು ಕೇಳಿಲ್ಲ. ನೋಡಿ ಎಂತಹ ಜೋಡಿ. ಅಲ್ಲ ಹುಡುಕಿ ಕೊಟ್ಟು ಇಂಥ ಒಂದು ಜೋಡಿ ಸಿಕ್ಕಿತಮ್ಮ. ಅಲ್ಲ ನಿನ್ನ ಕಡೆ ನನಗೆ ನಿನ್ನ ಹಾಗೆ ಇರ್ಬೇಕು. ನನಗೆ ನಿನ್ನ ಹಾಗೆ ಇರ್ಬೇಕು. ಮೂಗು ನಿನ್ನ ಹಾಗೆ ಇರ್ಬೇಕು. ಎಲ್ಲ ನಿನ್ನ ಹಾಗೆ ಇರ್ಬೇಕು. ನಿನ್ನ ಹಾಗೆ ಇರ್ಬೇಕು. ನಿನ್ನ ಹಾಗೆ ನೀವು ನಿನ್ನ ಹಾಗೆ ಇದ್ರೆ ನಿನ್ನ ಮದುವೆ ಆಗುವ ಈ ವರ್ಷ ಆದ್ರೆ ಸಮಸ್ಯೆ ಆಯ್ತಲ್ಲ. ಎಂತದ್ದು? ಪ್ರಪಂಚದಲ್ಲಿ ನನ್ನ ಹಾಗೆ ಇರುವುದು ಅಂತ ಹೇಳ್ತೀನಿ. ಹಾ. ನನ್ನ ಹಾಗೆ ಇರುವುದು ಮತ್ತೊಂದು ಸಿಗುವುದಿಲ್ಲಪ್ಪ. ನನಗೆ ನಾನೇ ಏನು वो लाइट भी ऊपर करना, मुझे गिर गया उसका आगे का स्टैंड, लाइट वो ನನಗೆ ನಾನೇ, ನನಗೆ ನೀವೇ, ನಿನಗೆ ನಾನೇ ನನಗೆ ನೀನೆ. ನಿಮಗೆ ನಾನೇ, ನನಗೆ ನೀವೇ. ಮತ್ತೆ ಏನಿದೆ ಅಲ್ಲಿ? वॉल्यूम बड़ा वॉल्यूम बड़ा थोड़ा, वॉल्यूम बड़ा इसका. ತಂಡದ ಕಲಾವಿದರಾಗಿರುವಂತಹ ನಾವೆಲ್ಲರೂ ಇವರಿಗೆ ನಿಮ್ಮೆಲ್ಲರ ಮುಂದೆ ಬ್ರಹ್ಮಕಪಾಲ ಎನ್ನುವಂತಹ ಕಾರ್ಯಕ್ರಮವನ್ನು ಆಡ್ತಾ ಇದ್ದೇವೆ. ಕಾರ್ಯಕ್ರಮ ಮಧ್ಯದಲ್ಲಿ ನಮಗೆ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಂತವರಿಗೆ इतना ही वॉल्यूम रखना इसका, ಅಥವಾ ಕೃತಜ್ಞತೆಯನ್ನು इसका वॉल्यूम इतना ही रखना. ಕರ್ತವ್ಯವಾಗಿದೆ. ಆ ಕಾರಣಕ್ಕಾಗಿ ಕೇವಲ ನಿಮಿಷಗಳ ಮಾತ್ರ ನಿಮ್ಮಲ್ಲಿ ಕ್ಷಮಾಪಣೆಯನ್ನು ಹೇಳ್ತಾ ಇದ್ದೀನಿ. ಈ ಕಾವ್ಯದಲ್ಲಿ ಸಂಘದ ಅಧ್ಯಕ್ಷರಾಗಿರುವಂತಹ ಅಲ್ಲದೆ ನಮ್ಮೆಲ್ಲರ ಕಲೆಯ सभा कार्यक्रम है, तुरंत लगा मजा चलेगा मजा ಕೇವಲ 2 ಕಾರ್ಯಕ್ರಮಗಳೊಂದಿಗೆ ಬಂದವರು. ಜೊತೆಯಲ್ಲಿ ಬಂದ ನಂತರದಲ್ಲಿ ಉಳಿದ ಕಾರ್ಯಕ್ರಮಗಳಾದದ್ದು ಅದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವವರು ನಮ್ಮ ಶ್ರೀಯುತರಾಗಿರುವಂತಹ ಸುರೇಶ್ ಭಂಡಾರಿ ಸರ್ ಅವರು. ಯಾಕಂದ್ರೆ ನಾವು ಹೇಳಿದ ಕೂಡಲೇ ಹೀಗೆ ಮುಂಬೈಗೆ ಬರ್ತಾ ಇದ್ದೀವಿ ಅಂತ ಹೇಳಿದ ಕೂಡಲೇ ನಮ್ಮ ತಂಡಕ್ಕೆ ನಮ್ಮಲ್ಲೊಂದು ಕಾರ್ಯಕ್ರಮ ಆಗಲಿ ಎನ್ನುವ ಹಾಗೆ ಹೇಳಿದರು. ಇಂದೇ ಆಗಬೇಕು ಎನ್ನುವ ಹಾಗೆ ಅವರು ಹೇಳಿದ್ರು. ಕಾರಣ ಏನು ಅಂದ್ರೆ ನಾಳೆಯೂ ಸಹ ಇರುತ್ತಿತ್ತು. ಮೊನ್ನೆ ಇದೇ ರಂಗಸ್ಥಳದಲ್ಲಿ ನಮ್ಮೊಬ್ಬರನ್ನು
ಈ ದಿವಸ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರನ್ನ ದಯಮಾಡಿ ವೇದಿಕೆಗೆ ಕರೆದು ಅವರಿಗೆ ಪುಷ್ಪಗುಚ್ಛವನ್ನು ನೀಡಬೇಕೆನ್ನುವ ಹಾಗೆ ನಮ್ಮ ಗ್ರಂಥಾಲಯ ಮಠದ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ ಗೋಪಾಲ ನಾಯ್ಕರನ್ನು ಕೇಳ್ತಾ ಇದ್ದೇನೆ. ಅವರಿಗೆ ನಾಳೆಯ ದಿವಸ ಅವರು ತಿರುಪತಿಗೆ ಹೊರಟಿದ್ದಾರೆ. ಅಲ್ಲದೆ ಅವರಿಗೆ ಇಷ್ಟೊಂದು ಅನುಮತಿ ಕೊಡುತ್ತದೆ ನಮಗೆ ಸೌಭಾಗ್ಯವಾಗಿದೆ. ಅವರಿಗೆ ಪರೋಕ್ಷವಾಗಿ ಈ ದೇವಸ್ಥಾನದ ಕಾರ್ಯದರ್ಶಿಗಳು ಆಗಿರುವಂತಹ ಧರ್ಮಪಾಲಕರು, ಗೌರವ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿಗಳಾದ ಧರ್ಮಪಾಲಕರು ಅವರ ಪರವಾಗಿ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಬ್ಬರು ಪ್ರಾಯೋಜಕರಾಗಿರುವಂತಹ ನಮ್ಮನ್ನು ಪ್ರೋತ್ಸಾಹಿಸುವಂತಹ ಶ್ರೀಯುತ ಸುರೇಶ್ ಕಾಂಚನ್ ಅವರು ಇವರಿಗೆ ನಮ್ಮೊಂದಿಗೆ ಇದ್ರು. ಆದರೆ ಅವರು ಒಂದು ಮಲೆನಾಡಿನಿಂದ ತೆರಳಿದ್ದಾರೆ. ಹಾಗೆ ಮತ್ತೊಬ್ಬರು ಮಹಾಬಲಕುಂದರ್ ಅವರು. ಜೊತೆಯಲ್ಲಿ ಈ ಗೀತಾಂಬಿಕಾ ದೇವಸ್ಥಾನದ ಸಮಿತಿಯ ಸರ್ವ ಸದಸ್ಯರಿಗೂ, ಅಧ್ಯಕ್ಷರಿಗೂ ಹಾಗೂ ಗೀತಾಂಬಿಕಾ ಯಕ್ಷಗಾನ ಮಂಡಳಿಯ ಸರ್ವ ಸದಸ್ಯರಿಗೂ ಕೂಡ ನಮ್ಮ ತಂಡದ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಕಥೆಯನ್ನ ಮುಂದುವರಿಸುವುದಕ್ಕೆ ಅನುಮತಿಯನ್ನು ಕೇಳುವುದರ ಪೂರ್ವದಲ್ಲಿ ನಾಳೆ ದಿವಸ ನಮ್ಮ ತಂಡದ ಕಾರ್ಯಕ್ರಮ ಕಮಾಟೆಯಲ್ಲಿ ಸರೋವರ್ ಎನ್ನುವಂತಹ ನಡೆಯಲಿದೆ. ನಾಳೆ ದಿವಸ ದಕ್ಷಿಣ ಎನ್ನುವಂತಹ ಸಂಜೆ ಹಾಗೆ ನಾಡಿನ ದಿವಸ ನಮ್ಮ ಕನ್ನಡ ಹೆಮ್ಮೆಯ ಕಲಾವಿದರಾಗಿರುವಂತಹ ಶ್ರೀ ರಾಜ್ಯ ಪ್ರಶಸ್ತಿ ವಿಜೇತರಾಗಿರುವಂತಹ ತೀರ್ಥಹಳ್ಳಿ ಗೋಪಾಲಾಚಾರ್ಯ ಅವರನ್ನ ನಾವೆಲ್ಲರೂ ನಮ್ಮ ತಂಡದ ಪರವಾಗಿ ಸನ್ಮಾನಿಸ್ತಾ ಇದ್ದೇವೆ. ಆ ಕಾರ್ಯಕ್ರಮವು ಧನ್ಸೋಲಿಯ ಮೂಕಾಂಬಿಕಾ ದೇವಸ್ಥಾನದಲ್ಲಿ ಸಂಜೆ 5:30 ಗಂಟೆಗಳಿಂದ ನಡೆಯುತ್ತಿದೆ. ಆ ಕಾರ್ಯಕ್ರಮಕ್ಕೂ ತಾವೆಲ್ಲರೂ ಬಂದು ಸೇರಿ ನಮ್ಮೊಂದಿಗೆ ಅವರನ್ನ ಗೌರವಿಸುವಡೆ ಅನುವು ಮಾಡಬೇಕೆನ್ನುವ ಹಾಗೆ ಕೇಳಿಕೊಟ್ಟಿದ್ದೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮನ್ನ ಪ್ರೋತ್ಸಾಹಿಸಿದವರು ಹಲವರಿದ್ದಾರೆ. ಅವರಲ್ಲಿ ನಮ್ಮೊಂದಿಗೆ ಒಬ್ಬರು ಪ್ರೇಮ್ ಪೂಜಾರಿ ಅವರು, ಅವರಿಗೂ ಕೂಡ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಜೊತೆಯಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸರ್ವ ರೀತಿಯಲ್ಲಿ ಸಹಾಯ ಮಾಡಿದಂತಹ ಗಣ್ಯರೆಲ್ಲರನ್ನು ನಡೆಯುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುವುದಕ್ಕೆ ನಿಮ್ಮೆಲ್ಲರ ಅಭಿಪ್ರಾಯ ಕೇಳಿದರೆ ಯಕ್ಷಗಾನ ಬೆಳಿಗ್ಗೆ
ಉಂಟು. ಹಾಗಿದ್ರೆ ಅವನೇ ಹೇಳಿದ ಹಾಗೆ ಭಿಕ್ಷಾ ದೇವಿಯ ಸುತ್ತ ಪ್ರಪಂಚದತ್ತ ಸಾಗಿ ಹೋಗ್ತೇನೆ. ನೀನ ಸೌಭಾಗ್ಯ थोड़ा बड़ा, थोड़ा बड़ा ना, थोड़ा बड़ा तो अरे बड़ा ना यार, चालू प्रोग्राम है। भाई बोला भाई ಭಿಕ್ಷೆಯನ್ನು ಹಾಕಿ ಹೊಟ್ಟೆಯನ್ನು ತುಂಬಿಸಿ ಅಭಾಗಿ ಶ್ರೇಷ್ಠನೆಂದೆನಿಸಿಕೊಂಡವ ನಾನು. ಮೋಹಗ್ರಹವನ್ನು ಹಾಕಿದಂತೆ ನಾಮತೆ ಎಲ್ಲಿಯೇ ಯಾಗೇ ಇರಲಿ, ಮುಖ್ಯವಾಗಿ ನಾನಿದ್ರೆ ಬಲಪಾಯವಾಗಿ ನಡೀತದೆ. ಎಲ್ಲಾ ಕಡೆಯೂ ನಾನೇ ಹೋಗಬೇಕು, ಪ್ರಸಿದ್ಧಿ ಬಂದಿದ್ದೇನೆ. ಹಾಗೆಯೇ ನನ್ನ ಒಬ್ಬಳು ಹೆಂಡತಿ ಇದ್ದಾಳೆ, ಕುಮುದೆ ಎನ್ನುವ ಹಾಗೆ. ಮಹಾಪತಿವ್ರತೆಯಾಗಿ ಕೇಳಿದ್ರು ನನ್ನ ಹೆಂಡತಿ ಕುಮುದೆ. ಪರ ಪುರುಷರನ್ನು ನೋಡುವುದಿಲ್ಲ, ಪರ ಪುರುಷರಲ್ಲಿ ಮಾತಾಡುವುದಿಲ್ಲ, ಪರ ಪುರುಷರನ್ನು ಮುಟ್ಟುವುದಿಲ್ಲ. ಅಂತ ಹೆಂಡತಿಯನ್ನು ಪಡೆದವ ನಾನು. ಈ ದಿವಸ ಪಾತಾಳಕ್ಕೆ ಹೋಗಬೇಕು. ಆಶಾಸ ಮಾಡುವಂತ ಮಹಾಯಾಗದಲ್ಲಿ ನನ್ನ ನೇತೃತ್ವದಲ್ಲಿ ಆಗಬೇಕು, ನೀನೇ ಬರಬೇಕು ಎನ್ನುವ ಹಾಗೆ ಮಾಶೇಷ ಕರೆ ಕೊಟ್ಟಿದ್ದಾನೆ. ನಡೀತೇನೆ ಅಲ್ಲಿಗೆ. ನಿಮ್ಮ ವಿಷಯಕವಾಗಿ ಪ್ರಪಂಚದುದ್ದಕ್ಕೂ ಆ ರೀತಿಯಾದಂತಹ ವಿಚಾರ ಉಂಟು. ಹೇಳ್ತೇವೆ ನಾವು. ಏನಂತ? ಆ ತಪಸ್ವಿಗಳಲ್ಲಿ ಹೌದು, ಪ್ರಪಂಚವನ್ನೇ ಕಾಪಾಡುವಂತಹ ಸಾಮರ್ಥ್ಯದ ಉಳ್ಳವರು ಸಕಲ ವಿದ್ಯೆಯನ್ನು ಕಲಿತವನು. ಎಂದು ಹಾಗೆ ಕೇಳಿದವರ ಹಾ, ನಿಮ್ಮನ್ನು ನೋಡುವ ಭಾಗ್ಯ ನನ್ನ ಪಾಲಿಗೆ ಸಿಕ್ಕಲ್ಲ. ಹಾ, ಧನ್ಯನಾಗಿ ಹಾ, ಅಯ್ಯೋ, ಬಹಳ ಕಷ್ಟ ಆಗಿದೆ. ಹಾ. ಹಾಗಾಗಿ ನಾನು ಒಂದು ವಿಷಯವನ್ನು ಕೊಟ್ಟರೆ ನಾನು ಕೊಡ್ತೇನೆ. ಹತ್ತಿರ ಬರಬೇಡ. ವಾಸನೆ ಬರ್ತಾ ಇದೆ. ಯಾರಿಗೆ? ಈ ತಿರುಗ್ರ ಮನೆಗೆ ನನ್ನ ಮಗನ ಚೂಸಾಯಿಸಿದವನು. ನನ್ನ ಹತ್ತಿರ ಬರ್ತಾನೆ. ನನ್ನ ಹತ್ತಿರ ಬಂದು ಹೇಗೆ ತಿಳಿದುಕೊಂಡೇನೋ? ನನ್ನ ಯೋಗ್ಯತೆ ಏನು, ನಿನ್ನ ಹಣೆ ಬರ ಏನು? ವಾಸನೆ ಬರ್ತದೆ ಅಂತ ಅನುಕೂಲ ಸರಿ ಉಂಟು. ಮೂಗಲ್ಲ, ತಲೆಗೂ ಸರಿ ಉಂಟು. ಏಯ್, ಏನ್ ಭಿಕ್ಷೆ ಕೊಡುವುದು? ಈ ಬರೇ ತಿರುಗ್ಗ ಅಲ್ಲ ನೀನು. ಮರುಳು ತಿರುಗ್ಗ. ನಿನ್ನ ತಲೆ ಸರಿ ಇಲ್ಲ. ಯಾರಿಗೆ? ಬಂದು ಬಂದ್ರೆ ನಾನೇ ಹೇಳ್ತೀನಿ. ಬಂದು ಭಿಕ್ಷೆ ಕೇಳಿದ ಯಾರಲ್ಲಿ? ನನ್ನಲ್ಲಿ. ನಿನ್ನಂತವನಿಗೆ ಭಿಕ್ಷೆ ಕೊಡುವವನು ನಾನು. ಅಲ್ವಾ? ಹಾ, ಕೊಡ್ಲಿಕ್ಕೆ ಏನೂ ಇಲ್ಲ. ಕೊಡ್ಲಿಕ್ಕೆ ಏನೂ ಇಲ್ಲ ಅಂತಲ್ಲ, ನಮ್ಮಲ್ಲಿ ಬೇಕಾದಷ್ಟು ಉಂಟು. ಹಾಗಿಂತ ಈಗ ನಾನು ಹೇಳಿದ್ದಲ್ಲಿಗೆ ಪಾತಾಳಕ್ಕೆ. ಪಾತಾಳದಲ್ಲಿ ಮಹಾಯಜ್ಞ ನಡೀತಾ ಇದೆ. ಆ ಯಜ್ಞದಲ್ಲಿ ಮುಖ್ಯವೇ ನಾನು. ನೀವಿನ್ನು ಅದು ಬೇಡಿಕೊಂಡದ್ದ? ಜನಗಳಿಗೆ ಹೇಳಿಕೊಂಡದಲ್ಲ, ನನ್ನ ನೇತೃತ್ವದಲ್ಲಿ ನಡೆಯುವಂತದ್ದು ಯಾಗ. ಹಾ. ನಾನೀಗ ಪಾತಾಳಕ್ಕೆ ಹೋಗಿ ಹೊರಟಿದ್ದೇನೆ. ಹಾಗಂತ ಕೊಡುವುದಕ್ಕೆ ಈಗ ಇಲ್ಲ. ಈಗಿಂದ ಕೆಲಸ ಮಾಡುವ. ಅದು ಬಿಟ್ಟು ನೀವು ಸೇರಿ ಭಿಕ್ಷೆ ನೀನು ಬೇಡ, ನಾನು ಬೇಡ.
ಕೊಡುವ ಅಗತ್ಯ ನಿನಗಿದ್ರೆ ಅದರಲ್ಲಿ ನಾನು ಕೊಡ್ತೇನೆ, ಅಲ್ಲೇ ಬಿಟ್ಟುಕೊಳ್ಳಿ. ಅಲ್ಲ ನಿಮ್ಗೆ ಎಷ್ಟು ಕೊಡ್ತಾರೆ ಅಂತ ಭರವಸೆ ಉಂಟಾ? ಖಂಡಿತ ಭರವಸೆ ಉಂಟು. ಹೌದಾ? ಹಾಗಿದ್ರೆ ನಾನು ಇಲ್ಲೇ ಕೆಲಸ ಮಾಡಿ ಸ್ವಾಮಿ, ನಾನು ಇಲ್ಲೇ ಇರ್ತೇನೆ, ತೊಂದ್ರೆ ಇಲ್ಲ. ನಿಮ್ಗೆ ಇದು ಮನೆ ಇಲ್ಲ? ಮನೆ ಉಂಟು. ಹೌದಾ? ಮನೆಯಲ್ಲಿ ಹೆಂಡತಿ ಇದ್ದಾಳೆ. ಹೌದಾ? ನೀವು ತಿರುಗಾಡ ಹೋಗಿದ್ದೀವಿ. ಕೆಲಸ ಮಾಡಿ ಮನೆ ದಾರಿಯಲ್ಲಿ ಕೇಳಿ ನಾನು ಮನೆಗೆ ಹೋಗ್ತೇನೆ. ನನ್ನ ಮನೆ ಹೋಗ್ತೀಯ? ನನ್ನ ಮನೆ ಹೋದ್ರೆ ನೀನು ಸುಟ್ಟು ಹೋಗ್ತೇನೆ. ಆಯುಷ್ಯ ತೀರಿದ್ರೆ ಮಾತ್ರ ನನ್ನ ಮನೆ ಹೋಗ್ಬೇಕು. ನನ್ನ ಹೆಂಡತಿ ಅಯ್ಯೋ ಕುಮ್ಮುದ ಪತಿವ್ರತೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಇರುವುದೇ ನನ್ನ ಹೆಂಡತಿ. ಹೌದಲ್ಲ? ಅವಳ ಮುಂಭಾಗ ನಿನಗೆ ಹೋದೆ ಅಂತಾದ್ರೆ ಇದು ಸುಟ್ಟೇ ಪರಮೇಶ್ವರನಿಗಿಂತಲೂ ಅಧಿಕ ಅವಳು. ಆ ಪರಮೇಶ್ವರನೇ ಅವಳು ಮುಂದೆ ಹೊರತು ಅವಳು ಕೂಡ ಸುಟ್ಟೇ ಹೋಗ್ತಾರೆ. ಓಡಿಸುವಂತಾದ್ರೆ ಸುಟ್ಟು ಹೋಗುದು ಸಾಗಿದೆ. ಯಾಕೆ ಯಾರು ನನ್ನನ್ನು ನೋಡ್ತಾಳೆ, ನನ್ನಲ್ಲಿ ಮಾತಾಡ್ತಾಳೆ, ಗಂಡನಲ್ಲಿ ಮಾತನಾಡುದು, ಗಂಡನಲ್ಲಿ ಮಾತಾಡ್ತಾಳೆ, ಗಂಡನ ಬಗ್ಗೆ ಮಾತೇನು ಸುಟ್ಟು ಹೋಗುದಿಲ್ಲ. ನಾವು ಗಂಡ ಹೆಂಡತಿ ಬೇರೆ ಪುರುಷರನ್ನು ನೋಡುವುದಿಲ್ಲ, ಬೇರೆ ಪುರುಷರನ್ನು ಮಾತಾಡುವುದಿಲ್ಲ ಅಂತ ಹೇಳಿ ನೀವು ಹೋಗುತ್ತಾರೆ. ಇಲ್ಲಿ ಕುಳಿತುಕೊಳ್ಳಿ. ನಿಮಗೆಲ್ಲ ಆಶ್ಚರ್ಯವಾಗಿ ಕಂಡಿರಬಹುದು. ಎಲ್ಲಾ ಹೆಣ್ಣು ಮಕ್ಕಳನ್ನ ಸೇರಿಸಿಕೊಂಡಿದ್ದೇನೆ. ಈ ಕುಮುದ ಏನ್ ಮಾಡ್ತಾ ಇದ್ದಾರೆ ಎನ್ನುವುದಾಗಿ ಇವತ್ತು ಇವನ್ನೆಲ್ಲ ಸೇರಿಸಿಕೊಂಡಿದ್ದೇನೆ. ಯಾಕೆ ಗೊತ್ತಾ? ದಿನನಿತ್ಯವೂ ಪ್ರತಿರೋಧ ಧರ್ಮದ ಬಗ್ಗೆ ಇವರಿಗೆಲ್ಲ ಬೋಧನೆ ಮಾಡುತ್ತಾ ಬಂದವಳು ನಾನು. ಇವತ್ತು ಹಾಗೆ ನೋಡಿ, ನಾನು ಪರಮ ಪತಿವ್ರತೆ. ಹೌದಪ್ಪ. ಈಗ ಹೆಣ್ಣಾದವಳು ಹೇಗಿರಬೇಕು ಎನ್ನುವುದಾಗಿ ನಿಮಗೆಲ್ಲ ಬೋಧನೆ ಮಾಡ್ತೀನಿ ಅಂತ ಹೇಳಿದವಳು ನಾನು. ಎಲ್ಲಿಯಾದ್ರೂ ಬೋಧನೆ ಮಾಡುವಂತಹ ಸಂದರ್ಭ ಸಮಸ್ಯೆ ಹುಟ್ಟಿಕೊಂಡಿತ್ತು ಅಂತಾದ್ರೆ ಯೋಚನೆ ಮಾಡುವಂತಹ ಅಗತ್ಯ ಇಲ್ಲ. ಹೆಣ್ಮಕ್ಳು ಮಧ್ಯದಲ್ಲಿ ಎಂದು ಪ್ರಶ್ನೆ ಕೇಳಬಹುದು ನೀವು. ಈಗ ಮದುವೆ ಆದಂತಹ ಹೆಣ್ಣು ಮದುವೆ ಆದ ನಂತರದಲ್ಲಿ ಹೇಗಿರಬೇಕು? ಗಂಡ ಹೇಳುವ ಮುನ್ನವೇ ಹೇಳಬೇಕು. ಅಲ್ಲಿ ಯಾರೋ ಪ್ರಶ್ನೆ ಕೇಳ್ತಾ ಇದ್ದಾರೆ, ಯೋಚನೆ ಮಾಡಬೇಡಿ. ಗಂಡ ಎದ್ದ ಮೇಲೆ ಅವರು ಎಬ್ಬಿಸ್ತಾರಲ್ಲ ಅಷ್ಟೇ. ಹೌದು. ಮತ್ತೆ ಹೆಣ್ಣಾದವಳು ಗಂಡ ಮನೆಗೆ ಬಂದಾಗ ಹೇಗಿರಬೇಕು? ಅವರ ಪಾದವನ್ನ ತೊಳಿಬೇಕು. ಆ ತೊಳೆದಂತ ನೀರನ್ನ ತೀರ್ಥ ಅಂತ ಸ್ವೀಕರಿಸಬೇಕು. ಆ ಧೂಳನ್ನ ತಿಲಕ ಎನ್ನುವುದಾಗಿ ಇಟ್ಟುಕೊಳ್ಳಬೇಕು. ಮತ್ತೆ ಹೆಣ್ಣಾದವಳು ಗಂಡ ಊಟ ಮಾಡಿದ ನಂತರವೇ ಊಟ ಮಾಡಬೇಕು. ಹಸಿವೆ ಆದ್ರ ಬಹಳ ಹಸಿವಾದ್ರೆ ಯೋಚನೆ ಮಾಡಬೇಡಿ. ಮಧ್ಯದಲ್ಲಿ ಅವಲಕ್ಕಿ ಮೊಸರು ತಿಂದ್ರೆ ಆಯ್ತಪ್ಪ, ಊಟ ಮಾಡ್ತಿದ್ರೆ ಆಯ್ತು. ಮತ್ತೆ ಹೆಣ್ಣಾದವಳು ಗಂಡ ಮಲಗಿದ ನಂತರವೇ ಮಲಗಬೇಕು. ಅದಕ್ಕೆ ಯಾರು ಯೋಚನೆ ಮಾಡಬೇಡಿ. ಕುಳಿತಲ್ಲೇ ಕಣ್ಣಿಗೆ ಈಗ ಕೂರಿದ್ರೆ ತೊಂದರೆ ಇಲ್ಲ, ಮಲಗಬಾರದಂತೆ. ಇದು ಪಾಲನೆ ಮಾಡಿಕೊಂಡು ಬಂದ್ರೆ ಬಹಳ ಪ್ರಚಾರದಲ್ಲಿರ್ತೀರಿ. ಅದರಲ್ಲಿಯೂ ಈಗ ನಿಮ್ಮನ್ನೇ ಕೇಳ್ತೇನೆ ಸ್ವಾಮಿ, ಆ ಸಮುದ್ರದ ತೀರದಲ್ಲಿ ಅಲೆಗಳು ಬರ್ತಾ ಇವೆ, ಅದನ್ನು ನಿಲ್ಲಿಸಿದವರು ಯಾರು? ಯಾರೇ ಸ್ವಲ್ಪ ಸುಮ್ಮನೆ ನೀವು. ಅದೆಲ್ಲ ಹಾಗಿರುವುದಕ್ಕೆ ಕಾರಣ ನಮ್ಮ ಪರಮ ಪತಿವ್ರತೆಯರು. ಹೌದು. ನೋಡಿ, ಆಕಾಶ ಮೇಲಿದೆ, ಅದಕ್ಕೆ ಯಾರಾದ್ರೂ ಕಂಬ ಕೊಟ್ಟಿದ್ದಾರಾ? ಹಾಗೆಯೇ ನಿಂತುಕೊಂಡಿದೆ. ಅದಕ್ಕೆ ಕಾರಣ ಯಾರು? ಪರಮ ಪತಿವ್ರತೆಯರು. ಅದು ನಂಬಿದರೆ
ನಮ್ಮದು ಇರುವುದರಿಂದಲೇ ಹಾಗೆ ನಿಂತಿದೆ. ಮತ್ತೆ ಈ ಸೂರ್ಯಚಂದ್ರ ಒಟ್ಟಿಗೆ ಬರುವುದಿಲ್ಲ ನೋಡಿ. ಸೂರ್ಯಚಂದ್ರ ಒಟ್ಟಿಗೆ ಬರುವುದಿಲ್ಲ. ಹೌದು. ಈಗ ಅದಕ್ಕೆ ಕಾರಣ ಏನು? ನಮ್ಮತ್ತ ಪತಿರತೆಯ ಧರ್ಮದಿಂದ ಅದು ಆಗಿದೆ. ಅದೇನೇ ಇರಲಿ, ಅದೇನೋ ಬರ್ತಾ ಇದ್ದಾರಲ್ಲ. ನೋಡಿ, ಈಗಷ್ಟೇ ಬೋಧನೆ ಮಾಡಿದೆ. ಹೆಣ್ಣಾದವಳು ಆಗಿರ್ಬೇಕು, ಹೀಗಿರ್ಬೇಕು ಅಂತ. ಪರಪುರುಷರೆಲ್ಲ ಕಣ್ಣಾಗಿ ನೋಡಬಾರದು ಅಂತ ಹೇಳಿದೆ. ಅನಿವಾರ್ಯ ಪರಿಸ್ಥಿತಿ ಬಂದ್ರೆ ಏನು ಮಾಡ್ಬೇಕು? ಓರೆ ಕಣ್ಣಲ್ಲಿ ನೋಡ್ಬೇಕು. ಸರಿಯಾಗಿ ನೋಡಬಾರದು, ಓರೆ ಕಣ್ಣಲ್ಲಿ ನೋಡಿದ್ರೆ ಆಯ್ತು. ಹಾಗೆ ನೋಡ್ಬೇಕೆನ್ನುವ ಮನಸ್ಸುಂಟು. ನೋಡಿ, ಈ ವಿಚಾರ ನನ್ನ ಗಂಡನಿಗೆ ಗೊತ್ತಾದ್ರೆ ತೊಂದರೆ ಆಗುದಿಲ್ವಾ? ಹಾಗಲ್ಲ. ಈಗ ಎಲ್ಲಾ ಸಖಿಯರೆಲ್ಲ ಹೇಳ್ತಾ ಇದ್ದಾರೆ, ಒಮ್ಮೆ ನೋಡಿ ಅಮ್ಮ, ನೋಡಿ, ನೋಡುವುದಕ್ಕೆ ಚಂದ ಇದ್ದಾರೆ. ನೋಡಿ, ನನಗಾಗಿ ನಾನು ನೋಡುವುದಲ್ಲ, ನೀವು ಎಲ್ಲವರಿಗಾಗಿ ನಾನು ನೋಡ್ತಾ ಇದ್ದೀನಿ. ನಾನು ನೋಡ್ತೇನೆ.
ಅರೆ ಅಮ್ಮಮ್ಮ, ನಾನು ಏನನ್ನ ನೋಡ್ತಾ ಇದ್ದೇನೆ ಅಥವಾ ನಾನು ಏನನ್ನ ಕಾಣ್ತಾ ಇದ್ದೇನೆ? ಚಂದದ ರಾಶಿ, ಚಂದದ ಮುದ್ದೆ, ಇದು ತನಕ ಇಂಥ ರೂಪವನ್ನು ಕಂಡವನು ನಾನಲ್ಲ. ಯಾಕೆ ಗೊತ್ತಾ? ಪರಮ ಬಂದಿರುತ್ತೆ ನಾನು. ನೋಡಿ, ನಾನು ಮೊದಲೇ ನಿಮ್ಗೆ ಹೇಳಿಲ್ವಾ, ಅನಿವಾರ್ಯ ಪರಿಸ್ಥಿತಿಯಲ್ಲಿ ನೋಡ್ಬೋದು ಅಂತ ನಾನು ಹೇಳಿದ್ದೇನೆ. ಆಹಾ, ಇಲ್ಲವೇ ಇಲ್ಲ. ನೋಡಿ, ಇಷ್ಟು ಚಂದ ಅಂತ ಹೇಳಿದ್ರೆ, ಚಂದದಲ್ಲಿ ಚಂದ ಯಾರು ಕೇಳಿದ್ರೆ ಮನ್ಮಥ, ಜಯಂತ, ವಸಂತ ಹೀಗೆ ಕೊಂಡಾಡ್ತಾರೆ. ಅವರೆಲ್ಲ ತಂದು ಇವರ ಕಾಲಿ ಬರಬೇಕು. ಅಷ್ಟು ಸುಂದರನಾಗಿದ್ದಾನೆ. ಎಷ್ಟು ಸುಂದರ ಅಂತ ಹೇಳಿದ್ರೆ, ಸೃಷ್ಟಿಕರ್ತ ಬ್ರಹ್ಮ ಒಬ್ಬ ಆತನನ್ನು ಸೃಷ್ಟಿಸುವಾಗ ಹೀಗೆ ಸೃಷ್ಟಿಸಬೇಕು ಎನ್ನುವುದಾಗಿ ಯೋಚನೆ ಮಾಡಿ ಸೃಷ್ಟಿಸಿರುತ್ತಾನೆ. ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಕೊರತೆಯನ್ನ ಕರುಣಿಸಿರ್ತಾನಂತೆ. ಇವರನ್ನು ನೋಡುವಾಗ ಯಾವ ರೀತಿಯಲ್ಲೂ ಕುಂದುಕೊರತೆ ಕಾಣುವುದಿಲ್ಲ. ಚಂದದಲ್ಲಿ ತಿಲಾಂಶವನ್ನ ತೆಗೆದು ಈ ಚಂದದ ಮೂರ್ತಿಯನ್ನ ಸೃಷ್ಟಿಸಿದ್ದಾನೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಆಹಾ ಅಮ್ಮಮ್ಮ, ಅಲ್ಲದೆ ನೋಡಿದ್ರೆ ನೋಡ್ತಾ ಇರ್ಬೇಕು ಅಂತ ಮನಸ್ಸಾಗ್ತಾ ಇದೆ. ಮನಸ್ಸಾಗ್ತಾ ಇದೆ, ಹೌದು. ಅಲ್ಲ, ನನಗೇನಾಗಿದೆ ಅಂತ ಅವನ ಪರಿಸ್ಥಿತಿ ನೋಡಿದ್ರ, ಅವ ಹೇಗಿದ್ದಾನೆ? ಭಿಕ್ಷೆ ಪಟ್ಟೆಯನ್ನು ಇಟ್ಟುಕೊಂಡು ಬಂದಿದ್ದಾನೆ. ಅದು ಬಹಳ ಅತಿವಾಗಿರ್ಬೇಕು. ಭಿಕ್ಷೆ ಮೊದಲ ಹಾಕ್ಬೇಕಲ್ಲ, ಮೊದಲು ಅವನ ಕಡೆ
ದಂಪತಿಗಳುಂಟೆ ನಿಮಗೆ ಪ್ರಿಯ ದಂಪತಿಗಳುಂಟೆ ಮಹಾರಾಷ್ಟ್ರೀಯ ಮಹಾರಾಷ್ಟ್ರೀಯ ಯಾವ ಪಾರಂಪರೆಯೊಳಿದಿಲ್ಲ ಯಾವ ಪಾರಂಪರೆಯೋ ಇದಿಲ್ಲ ನಿನ್ನ ಸಭೆಗಿನ್ನ ಶಿಕ್ಷೆ ಬೆದರಿ ಕಾತರಿಸುತ್ತ ಕಂಪನವ ಕೊಡದಿಗಳು ಮುಳ್ಳಗೆ ಭ್ರಮಿಸದ ನಾರಿ ಇಬ್ಬಾಂಡೆ ಕಾಡನವೋ ಪತಿವ್ರತೆಯೋ ನಿಜವೀವೋ ಸಂಪಾದನೆಯ ದೈಹಿಕ ಯೋಗ ಪ್ರಭಾವಗಳ ವಿವರಿಸಲ್ಕರಿಯೋ ತನಗೆ ಗಂಡ ಹೆಂಡತಿ ಜಗಳ ಅಂದ್ಕೊಂಡು ಬಹಳ ಸಂತೋಷ ಆಯ್ತು ನನಗೆ. ಯಾಕೆ ಪರಮ ಪತಿವ್ರತೆಯಿಂದ ಹೆಂಡತಿಯನ್ನು ಪಡೆದ ಮನೆ ನೋಡಿ ಒಟ್ಟೆಲ್ಲ ದನರು ಹೊಡೆದಾಗ ಹೊಡೆದು ಉರಿಯನ್ನು ಒಯ್ಯುವುದಿಲ್ಲ ಕಾಡ್ತಾ ಯಾಕೆ ನಿನ್ನ ಮಾತುಗಳು ಕೇಳುವುದಿಲ್ಲ ಅವಳು ಮಾತಿಗೆ ಅರ್ಥ ಆಗುವುದಿಲ್ಲ ಒಟ್ಟಲ್ಲಿ ಒಳ್ಳೆ ಸಂಸಾರ ಆಗ್ತಾ ಇತ್ತು ತಂಪಾದುದೆಂದೆಯ ಮನ ಈಗ ಹೇಳ್ತೀಯೇ ನಿನ್ನ ಸಾಮರ್ಥ್ಯ ಮತ್ತೆ ಈಗ ಕೊಂಡಾಯ್ತು
ಮಾಡಬೇಕಾದ ಕಾರ್ಯ ಸಿದ್ಧಿಯಿಂದ ಸಾಧನೆಯನ್ನು ನಾವು ಪೂರೈಗೊಳ್ಳಬಹುದು. ಆ ಸಾಧನೆ ಎನ್ನುವಂಥದ್ದು ನಾಲ್ಕು ಜನರಿಗೆ ಪ್ರಯೋಜನವಾಗುವಂಥದ್ದಾಗಿರಬೇಕು. ಜ್ಞಾನವಂತನಾದಂತ ನೀನು ನಿನ್ನ ಸಾಧನೆಯನ್ನ ಪ್ರಪಂಚದ ಕಲ್ಯಾಣಕ್ಕಾಗಿ ಬಳಸಬೇಕು ಬಿಟ್ರೆ ನಿನ್ನ ಅಹಂಕಾರದಿಂದ ಒಂದು ಅಧಃಪತನಕ್ಕೆ ಹೋಗಬಾರದು ಎನ್ನುವ ಕಾರಣಕ್ಕಾಗಿ ನಿನ್ನನ್ನೇ ಎಚ್ಚರಿಸುವುದು. ಇನ್ನು ನಿನ್ನ ಮಡದಿಯಾದಂತಹ ಮುಂದೆ ತಾನು ಮಹಾಪತಿವ್ರತೆ ಎನ್ನುವಂತಹ ಪ್ರಮೇಯಿಸಿದವರು ಪತಿಯನ್ನ ನಿಜವಾಗಿ ಸೇವಿಸುವುದು ಮುಖ್ಯವಾಗಿ ತನ್ನ ಪತಿವ್ರತ ಧರ್ಮವನ್ನು ಅವಳು ಆಚರಿಸಬೇಕು. ವಿರೋಧರ ಪಾಲಿಗೆ ಆದರ್ಶಪ್ರಾಯವಾಗಬೇಕು. ಇನ್ನು ಪ್ರಪಂಚದ ಕಲ್ಯಾಣದತ್ತ ನಿಮ್ಮ ಗಮನ ಇರಲಿ. ಶುಭವಾಗಿ ಬೀಳ್ಕೊಟ್ಟಂತಹ ಕೈಯಲ್ಲಿರುವಂತಹ ಕಪ್ಪಲಕ್ಕೆ ಮುಕ್ತಿಯನ್ನು ಕೊಡಬೇಕು ಎನ್ನುವ ಕಾರಣಕ್ಕಾಗಿ ನೇರವಾಗಿ ವೈಕುಂಠವನ್ನು ಸೇರಿದೆ. ಭಾವನಾದಂತಹ ವಿಷ್ಣುವನ್ನ ಸಂದರ್ಶಿಸಿದೆ. ಅವನ ಹೇಳಿಕೆಯನ್ನು ಇದಕ್ಕೆಲ್ಲ ಕಾರಣ ಏನು ಎನ್ನುವ ಹಾಗೆ ವಿವರಿಸಿದ. ಇದಕ್ಕೆಲ್ಲ ಕಾರಣ ನಮಗೂ ಬಂದಿರುವಂತಹ ಅಹಂಕಾರವೇ ಹೊರತಾಗಿ ಮತ್ತೇನಲ್ಲ. ಬ್ರಹ್ಮನಿಗೆ ತಾನು ಹೆಚ್ಚು ಎನ್ನುವ ಅಹಂಕಾರ, ನನಗೆ ತಾನು ಹೆಚ್ಚು ಎನ್ನುವ ಅಹಂಕಾರ. ಆ ಅಹಂಕಾರದ ಬಂಧನಕ್ಕಾಗಿ ನಾನು ಗುರುವು ಬಿಡುವಂತಾಯಿತು, ಭಿಕ್ಷೆಯನ್ನ ಬಿಡುವಂತಾಯಿತು, ಅವ ಮಗಳನ್ನೇ ಮದುವೆಯಾಗಿ ಅಪವಾದಕ್ಕೆ ಗುರಿಯಾಗುವಂತಾಯಿತು. ಆದ್ರೆ ಅಪವಾದದ್ದು ಪ್ರಪಂಚಕ್ಕೆ ಒಂದು ಪಾಠ. ಜ್ಞಾನ ಮತ್ತು ಕ್ರಿಯೆ ಎನ್ನುವುದು ಒಂದಾದಾಗ ಒಂದು ಕಾರ್ಯ ಎನ್ನುವುದು ಕಾರ್ಯರೂಪಕ್ಕೆ ಬರುವುದಕ್ಕೆ ಸಾಧ್ಯ. ಅಲ್ಲಿ ಬ್ರಹ್ಮ ಎನ್ನುವಂಥದ್ದು ಕ್ರಿಯೆ, ಸಾಧನೆ ಎನ್ನುವಂಥದ್ದು ಜ್ಞಾನ. ಕ್ರಿಯೆ ಎನ್ನುವುದು ಜ್ಞಾನವನ್ನು ಸೇರಿದಾಗ ಮಾತ್ರ ಲೋಕ ಕಲ್ಯಾಣಾತ್ಮಕ ಕಾರ್ಯಗಳು ಆಗುವುದಕ್ಕೆ ಸಾಧ್ಯ ಎನ್ನುವಂಥದ್ದನ್ನ ಪ್ರಪಂಚವೇ ಅರ್ಥ ಮಾಡಿಕೊಳ್ಳಬೇಕು. ನನಗೆ ಬಂದಿರುವಂತಹ ಬ್ರಹ್ಮ ಕಪಾಲದಿಂದ ಮುಕ್ತಿಯನ್ನು ರಹಿತು. ಆದ್ರೆ ತೀರ್ಥಕ್ಷೇತ್ರಗಳ ಸಂದರ್ಶನವನ್ನು ಮಾಡಿ ನನ್ನ ಸ್ಥಾನವನ್ನು The views